ನಮಸ್ಕಾರ ಮಾತ್ರಿಗ್ಲ ವೆಲ್ಕಮ್ ಟು ಮೈ ಚಾನೆಲ್ ಜೀವಿತ ಬಿರ್ಬಸ್ತುಲು ಟಾಕ್ಸ್ ಆಫ್ಟರ್ ಲಾಂಗ್ ಟೈಮ್ ಯಾನ್ ಬ್ಲಾಗ್ ಮಂತೊಂದಿಲ್ಲ ಅವಳ ಇಲ್ಲಡಿ ಜಿ ಒಲ್ಪನ ಬೇತೆ ಕೊಡುಲೆ ಬಂದ ನಿಖಲ್ ಥಿಂಕ್ ಮಂತೊಂದಿಪ್ಪರು ಯಾನ್ ಓಡೆ ಬೈದಿನಿ ಪಂದು ಕೇಂಡ ಶ್ರೀ ಬಾಲಾಜಿ ರೇಷ್ಮೆ ಸೆಂಟರ್ ಅರೆ ಇಡದಯಪ್ಪ ಬೈದಲ್ ಮೂಲ ಬಂದು ನಿಖಲ್ ಕೇಂಡ ನಿಖಲೆ ಗೊಂಜಿ ವೆರಿ ಯೂಸ್ಫುಲ್ ಆಪು ನಂಚಿನ ಬ್ಲಾಗ್ ಅನ್ನು ಪತ್ತೊಂದು ಯಾನಿನಿ ಬೈದೆ ಇಲ್ಲಡು ಅಮ್ಮನ ಬೊಕ್ಕ ದೊಡ್ಡನ ಒಂಜ ಆತು ಪರ ಸೀರೆ ಇತ್ತಂಡು ಎಂಕಂತೂ ಪರ ಸೀರೆ ಇಂಟ್ರೆಸ್ಟ್ ಲೈಜಿ ಸೀರೆ ಪರಿದ್ಲ ಇತ್ತಂಡು ಅವೇನ್ ಮಾತ ಪತ್ತೊಂದು ಇಡೆ ಬತ್ತಂಡ ಕಾಸ್ ಕೊರ್ಪೇರಿ ಬಂದು ಪಂಡಿರು ದಾಯ ಇಲ್ಲದ ರಾಶಿ ಪಾಡುನು ಮುಲ್ಕ ಆಸ್ಕೊರ್ಪೆರತ ಸೊ ಇಡೇ ಅನುಭವ ಈ ವ್ಲಾಗ್ ಫುಲ್ ತೋಲೆ ನಿಕಲು ಒಂದೊಂಚೂರು ಮಿಸ್ ಮಂತಂದಲ್ಲ ಕೆಲವೊಂದ್ ಜಾತಿ ಇನ್ಫಾರ್ಮೇಶನ್ಸ್ ಮಿಸ್ ಆಪಡು ಬೊಕ್ಕ ಪನೊಡ್ಚಿ ಜೀವಿತ ಬಂತಿಜಲು ಪಂದೆಂದು ಸೊ ಲೊಕೇಶನ್ ಬೋಡಾಂಡ ಎಂಡ್ ಮುಟ ನಿಕಲ್ತು ಓಡು ಮಿಡಲ್ ಲೊಕೇಶನ್ ಪನ್ಪಯಾನ್ ಸೊ ಮುಲ್ಪ ನಮ್ಮ ಪರ ಸೀರೆನ ತೆತ್ತೊಂದು ಎಟ್ ದಿ ಸ್ಪಾಟ್ ನಮಕ್ ಅಮೌಂಟ್ ಲ ಕೊರ್ಪೇರು ನೆತ್ತ ಬಗ್ಗೆ ಫುಲ್ ಡೀಟೇಲ್ಸ್ ಅಕಲೆ ಪನ್ಪೇರು ಬಲೆ ನಾನು ಆಗ್ಲೇ ಹೇಳ್ದೆ ನಾನು ಬಂದಿರುವಂತದ್ದು ಶ್ರೀ ಬಾಲಾಜಿ ರೇಷ್ಮೆ ಸೆಂಟರ್ ಗೆ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ ಅವ್ರ ಕನ್ನಡದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಸೊ ಸರ್ ಈಗ ಅಜ್ಜಿದು ಮತ್ತೆ ಅಮ್ಮನ ಒಂದಷ್ಟು ಸೀರೆಗಳೆಲ್ಲ ಇತ್ತು ನಮ್ಗೊಬ್ರು ಫ್ರೆಂಡ್ ಹೇಳಿದ್ರು ಇಲ್ಲಿ ಬಂದ್ರೆ ನೀವು ಹಣ ಕೊಡ್ತೀರಾ ಅಂತ ಹೇಳಿದ್ರು ನಮ್ಗೆ ಸೀರೆ ತೆಕೊಂಡು ನಿಜವಾಗ್ಲೂ ನಿಜಾನಾ ನೀವು ಹಣ ಕೊಡ್ತೀರಾ? ಹೌದು ಮೇಡಮ್. ಯಾವ ತರ ಅಂದ್ರೆ ನಾವು ಜರಿನ ಚೆಕ್ ಮಾಡ್ತೀವಿ, ಜರಿಯಲ್ಲಿ ಪ್ಯೂರಿಟಿ ಬಂತು ಅಂದ್ರೆ ಅಂತ ಜರಿಗಳು ನಾವು ತಗೊಂತೀವಿ. ಸೊ ಯಾವ ತರ ಅಂದ್ರೆ ಜರಿ ಹಿಡ್ಕಂತೀವಿ, ಕಡ್ಪ ಕಾಲ್ ಮೇಲೆ ತಿಕ್ತೀವಿ. ಈ ತರ ವೈಟ್ ಕಲರ್ ಬಂದ್ರೆ ಇದನ್ನ ಪ್ಯೂರ್ ಜರಿ ಅಂತೀನಿ. ಇಂಥ ಜರಿಗಳನ್ನ ನಾವು ತಗೊಂತೀವಿ ಮೇಡಮ್. ಮೇಡಮ್ ಇದು ನೋಡಿ ರಬ್ ಮಾಡ್ತಾ ಇದೀನಿ, ಇದು ವೈಟ್ ಕಲರ್ ಬರ್ತಿದೆ. ಇಂಥ ಜರಿಗಳನ್ನ ನಾವು ತಗೊಂತೀವಿ. ನೀವು ಅವ್ರು ಇವರು ಹೇಳಿದ್ರು ಇವೆಲ್ಲ ಫೇಕ್ ಅನ್ನೋ ನೀವೇನು ತಿಳ್ಕೊಂಬೇಡಿ. ನಿಮ್ ಕಣ್ಣೆದುರುಗಡೆನೆ ಚೆಕ್ ಮಾಡ್ತೀವಿ, ಕಣ್ಣೆದುರುಗಡೆನೆ ಹೇಳ್ತೀವಿ. ನೋಡಿ ಇದು ವೈಟ್ ಬರ್ತಿದೆ, ಇದು ಪ್ಯೂರ್ ಜರಿ. ಈ ಜರಿನೂ ನಾವು ತಗೊಂತೀವಿ. ಇದು ಬಂದು ನಿಮಗೆ ಕೆಂಪು ಕಲರ್ ಬರುತ್ತೆ ಮೇಡಮ್. ಕೆಂಪು ಕಲರ್ ಬರೋಂತ ಜರಿಗಳು ನಾನು ತಗೊಳಲ್ಲ ಅಂದೆ. ಇದು ನೋಡಿ, ಇದು ಕೆಂಪು ಕಲರ್ ಬರ್ತಾ ಇದೆ, ಇದು ಕಾಪರ್ ಜರಿ. ಕಾಪರ್ ಜರಿನ ನಾನು ತಗೊಳಲ್ಲ ಮೇಡಮ್. ಈ ಜರಿನೂ ಅಷ್ಟೇ, ಈ ಜರಿನೂ ಕೆಂಪು ಬರುತ್ತೆ. ಇದು ನೋಡಿ ಕೆಂಪು ಬರ್ತಾ ಇದೆ. ಕೆಂಪು ಬರ್ತಿರೋಂತ ಜರಿಗಳನ್ನ ನಾನು ತಗೊಳಲ್ಲ ಮೇಡಮ್. ಈ ಎರಡು ಸೀರೆನೂ ನಾನು ತಗೊಳಲ್ಲ. ಇದನ್ನು ನಿಮಗೆ ಪ್ಯೂರ್ ಜರಿನೇ ಬರೋದಿತ್ತು ಮೇಡಮ್. ಇದು ನೋಡಿ ನಾನು ತಿಕ್ ನೋಡ್ತೀನಿ, ವೈಟ್ ಕಲರ್ ಬರ್ತಿದೆ. ಇಂಥ ಜರಿಗಳನ್ನೇ ನಾವು ತಗೊಳೋದು ಮೇಡಮ್. ನೋಡಿ ಮೇಡಮ್, ಈ ತರನೇ ವೈಟ್ ಬರೋದು. ಅಂದ್ರೆ ಯಾವ ತರ ಸೀರೆಗಳಲ್ಲಿ ಬರುತ್ತೆ ಅಂದ್ರೆ ಮೈಸೂರು ಸಿಲ್ಕು, ಧರ್ಮವರಂ ಸಿಲ್ಕು, ಕಾಂಜೀವರಂ ಸಿಲ್ಕು, ಬನಾರಸ್ ಸೀರೆ, ಸೊ ಎಲ್ಲ ಹಳೆ ಕಾಲ ಸೀರೆಗಳಲ್ಲಿ ಆ ತರ ಜರಿಗಳು ಬರುತ್ತೆ. ಆ ಜರಿ ನಾವೇನಾದ್ರೂ ಕಡ್ಪಕಲ್ ಮೇಲೆ ಉಜ್ಜಿ ಈ ತರ ವೈಟ್ ಕಲರ್ ಬಂತು ಅಂದ್ರೆ ಅದನ್ನ ಸಿಲ್ವರ್ ಜರಿ ಅಂತ ಕರಿತೀವಿ. ಆ ಸಿಲ್ವರ್ ಜರಿಗಳನ್ನ ನಾನು ಒಳ್ಳೆ ಅಮೌಂಟ್ ಕೊಟ್ಟು ನಾನು ತಗೊಂತೀನಿ. ಓಕೆ ಸರ್, ಹಾಗಾದ್ರೆ ಅದೆರಡು ಬರಲ್ಲ, ಇದು ಬರುತ್ತೆ ಅಲ್ಲ? ಹೌದು ಹೌದು ಮೇಡಮ್. ಇದಿಷ್ಟು ನಿಮಗೆ ಸಿಲ್ವರ್ ಜರಿ. ಈ ಸಿಲ್ವರ್ ಜರಿಗೆ ಅಮೌಂಟ್ ಸಿಗುತ್ತೆ ಮೇಡಮ್. ಇದು ಕಾಪರ್ ಜರಿ. ಕಾಪರ್ ಜರಿಗೆ ನಾನು ತಗೊಳಲ್ಲ ಮೇಡಮ್. ಓಕೆ, ಹಾಗಾದ್ರೆ ನಮ್ಮೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಸೀರೆ ಹರಿದೋಗಿದೆ, ಅಜ್ಜಿದ್ ಸೀರೆ ತಗೊಳ್ತೀರಾ ಅಂತ ಕೇಳಿದ್ರು. ಹೌದು ಮೇಡಮ್, ಹರಿದೋಗಿರ್ಲಿ, ಚಿಂದಿ ಆಗಿರ್ಲಿ, ಬಣ್ಣ ಬಿಟ್ಟಿರ್ಲಿ. ಸೊ ಏನಂದ್ರೆ ನಿಮಗೆ ಜರಿಯಲ್ಲಿ ಪ್ಯೂರಿಟಿ ಬಂತು ಅಂದ್ರೆ ಆ ಜರಿನ ನೀವು ಕಣ್ಮುಂದೆನೆ ತೋರಿಸ್ತೀನಿ. ಆ ಪ್ಯೂರಿಟಿ ಬಂತು ಅಂದ್ರೆ ಅದು ಜರಿ ಎಷ್ಟಿರುತ್ತೆ ಅದು ತಕ್ಕಂಗೆ ನಾನು ರೈಟ್ ಹೇಳಿ ನಾನು ತಗೊಂತೀನಿ ಮೇಡಮ್. ಓಕೆ ಸರ್. ಸರ್, ಈಗ ಇಷ್ಟು ಸೀರೆ ಬರ್ತದೆ ಅಂತ ಹೇಳಿದ್ರಲ್ಲ, ಎಷ್ಟು ಅಮೌಂಟ್ ಸಿಗ್ಬೋದು ಅಂದಾಜು? ಹೌದು ಮೇಡಮ್, ಇಲ್ಲಿ ತಂದಿರೋ 7 ಸೀರೆಯಲ್ಲಿ 5 ಸೀರೆ ಒರಿಜಿನಲ್ ಬಂದಿದೆ ಮೇಡಮ್. 5 ಸೀರೆಯಿಂದ ನಿಮಗೆ 5 ಸೀರೆಯಿಂದ 28,000 ರೂಪಾಯಿ ದುಡ್ಡು ಬರ್ತಿದೆ ಮೇಡಮ್. 28,000? ಹೌದು ಮೇಡಮ್, ನಿಜವಾಗ್ಲೂ? ನಿಜ ಮೇಡಮ್. ನಿಮ್ಗೆ ಅಮೌಂಟ್ ಕೊಡ್ತೀನಿ, ಯಾಕೆಂದ್ರೆ ಜರಿ ತಕ್ಕಂಗೆ ನಾವು ಅಮೌಂಟ್ ಕೊಡುವಂತದ್ದು. ಸೊ ಜರಿ ಇನ್ನೂ ಜಾಸ್ತಿ ಬಂದಷ್ಟು ಇನ್ನೂ ಜಾಸ್ತಿ ಅಮೌಂಟ್ ಆಗುತ್ತೆ, ಜರಿ ಕಮ್ಮಿ ಬಂದಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ. ಓಕೆ ಮೇಡಮ್, ಇದು 28,000 ರೂಪಾಯಿ ಅಮೌಂಟ್ ಇದೆ ಮೇಡಮ್. 28,000 ತುಯ್ಯರ ತನಿಕಲ್ ಮಾತಿರ್ಲ ಇಲ್ಲಡಿತ್ತಿನ ದೊಡ್ಡನ ಅಮ್ಮನ ಮಾತ ಪರ್ಕಡ್ ಸೀರೆ ಮಾತ ಪತೊಂದ್ ಬತ್ತಿತ್ತೆ ಪರಿದಿನ ಸೀರೆನ ಸಮೇತ ದೆತ್ತೊಂದೇರು 6 ಪನ್ಲಕನಿ ಚಿಂದಿ ಅಂತಿನ ಸೀರೆನೆ ಪಡ್ ಬಟ್ ಪ್ಯೂರ್ ಜರಿ ಆದಿತ್ತಂಡ ವಾಮತ ಟೈಪ್ಲಾರ್ ಮೆನ್ಷನ್ ಮಂತೇರು. ಸೊ ನಿಕ್ಲಿಲ್ಲಡ್ ಆ ಸೀರೆ ಮಾತ ಪತೊಂದು ಬತ್ತಂಡ ತುಯ್ಯರತ ಎಂಕಿ 29,000 ತಿಕ್ಕದಂಡು ನಿಕ್ಲಿಲ್ಲದ ಸೀರೆನ ಪತೊಂದು ಬಲೆ ಲೊಕೇಶನ್ ಎಕ್ಸಾಕ್ಟ್ ಇಲ್ಲಡು ಒಂಜಾತು ಪರ ಸೀರೆನ ಗಾಡ್ರೇಜ್ ಹ್ಯಾಂಗರ್ ಪಾರ್ದ ನೇಲಾವ್ ಹಿಡ್ದು ಇದೇ ಬತ್ತರ್ನ ಮೂಲ ಸೀರೆಗ್ ಮತ್ತೆ ಎಡ್ಡೆ ವ್ಯಾಲ್ಯೂ ತಿಕ್ಕೊಂಡು ಪರ ಸೀರೆ ಎರನ್ನ ತುತ್ತುವೆರ ಇಜ್ಜಿ ಪಡಿದಿನ ಸೀರೆನ್ ತುತ್ತುವೆರ ಇಜ್ಜಿ ಆನ ಮೊಕ್ಕುಲು ತುತ್ತು ಜೆರು ಮೊಕ್ಕುಲು ಆ ಸೀರೆನ್ ಮಾತ ದೆತ್ತೊಂದು ನಮಕ್ ಅಮೌಂಟ್ ಕೊರ್ಪೇರು. ಸೊ ಒಂದು ಓಲುಂಡು ಪಂದ ನಿಖಿಲ ಮಾತಿರಲ್ಲ ಕ್ವೆಶನ್ಸ್ ಮಾತ ತುಯ್ಯಾನ. ಸೊ ಮುಂದೆ ಓಲುಂಡು ಪಂದ ಕೇಂಡ ನಮ್ಮ ಕುಡ್ಲದ ಲಾಲ್ಬಾಗ್ ಡಿಪ್ಪು ನಂಚಿನ KSRTC ಬಸ್ ಸ್ಟ್ಯಾಂಡ್ ದ ಕೈತಳ್ ಡಿಪ್ಪು ನಂಚಿನ ರೀಗಲ್ ಟವರ್ ಮಿತ್ತಡೆಂದು ಲೊಕೇಟ್ ಆತಂಡು ಫುಲ್ ಎಕ್ಸಾಕ್ಟ್ ನಿಕ್ಲಿಗ ಲೊಕೇಶನ್ ಲಿಂಕ್ ವಿಡಿಯೋ ಕ್ಲಿಯರ್ ಮಂತ್ ಪಾಡುವ. ಸೊ ಮಿಸ್ ಮನ್ ಪಂದ ಬಲೆ ಬತ್ತದ ನಿಕ್ಲ ಸೀರೆನ್ ಮುಲ್ಪ ಕೊರ್ಲೆ ಅಮೌಂಟ್ ಅಂತ ತೊಲ್ಲೆ. KSRTC ಬಸ್ ಸ್ಟ್ಯಾಂಡ್ ರೆಡ್ ಬಿಲ್ಡಿಂಗ್ ನೆಕ್ಸ್ಟೇ ಉಂಡು ನಮ್ಮ ರೀಗಲ್ ಟವರ್ ಡಿಪ್ಪು ನಂಚಿನ ಶ್ರೀ ಬಾಲಾಜಿ ರೇಷ್ಮೆ ಸೆಂಟರ್. ಸೊ ಇಟ್ಲಿಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಾಗ್ತದೆ. KSRTC ಬರ್ತೀವಿ ಸ್ಟ್ರೈಟ್ ಬರ್ತಾರೆ ಬಂದನ ಅಲ್ಲಿ ತನಕ ರೀಗಲ್ ಟವರ್ ಬಂದು